ವಿವಾಹ ನೋಂದಣಿ ಪತ್ರ ನೀಡಲು ಅರ್ಜಿದಾರನಿಂದ ಲಂಚ ಸ್ವೀಕಾರ ಮಾಡುತ್ತಿರುವ ಉಪ ನೋಂದಣಾಧಿಕಾರಿಗಳ ಕಚೇರಿ ಸಿಬ್ಬಂದಿಯ ದೃಶ್ಯಾವಳಿ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದೆ. ಮಧುಗಿರಿ ನೋಂದಣಾ ಅಧಿಕಾರಿಗಳ ಕಚೇರಿಯಲ್ಲಿ 2 ದಿನದ ಹಿಂದೆ ವಿವಾಹ ನೋಂದಣಿ ಮಾಡಿಕೊಂಡ ಅನಾಮಯ ಅರ್ಜಿದಾರರು ವಿವಾಹ ನೋಂದಣಿ ಪತ್ರ ಪಡೆಯಲು ಸಿಬ್ಬಂದಿ ರತ್ನಮ್ಮ ಬಳಿ ತೆರಳಿದಾಗ ರತ್ನಮ್ಮ ಅರ್ಜಿದಾರರಿಗೆ 300 ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದು, ಲಂಚದ ಹಣವನ್ನು ಅರ್ಜಿದಾರರಿಂದ ಸ್ವೀಕಾರ ಮಾಡುವ ದೃಶ್ಯವನ್ನು ಸ್ವತಃ ಅರ್ಜಿದಾರರೇ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಮಧುಗಿರಿ ಉಪನೋಂದಣಿ ಕಚೇರಿಯಲ್ಲಿ ನೋಂದಣಾ ಅಧಿಕಾರಿಗಳು ಇದ್ದು ಸಹ ಇಲ್ಲದಂತಾಗಿದೆ. ಯಾಕೆಂದರೆ ಕಚೇರಿಯ ಸಿಬ್ಬಂದಿ ಸಾರ್ವಜನಿಕರಿಂದ ಪ್ರತ್ಯೇಕ ಕೆಲಸ ಕಾರ್ಯಗಳಿಗೆ ಇಂತಿಷ್ಟು ಹಣದ ಬೇಡಿಕೆ ಒಡ್ಡುವುದು ಸರ್ವೇ ಸಾಮಾನ್ಯವಾಗಿದೆ ಮತ್ತು ಅರ್ಜಿದಾರರು ಹಣ ನೀಡದಿದ್ದರೆ ಕೆಲಸ ಕಾರ್ಯ ಮಾಡದೆ ಅರ್ಜಿದಾರರನ್ನ ಪದೇ ಪದೇ ಕಚೇರಿಗೆ ಅಲೆದಾಡಿಸುವ ಕೆಲಸ ಸಿಬ್ಬಂದಿ ಮಾಡ್ತಿದ್ದಾರೆ. ಈ ವಿಚಾರವಾಗಿ ಹಲವಾರು ಬಾರಿ ನೋಂದಣಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ವಿಚಾರವಾಗಿ ಕ್ರಮ ಕೈಗೊಳ್ಳುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ. ವರದಿ ಆಬಿದ್, ಮಧುಗಿರಿ. ನೀಟಾಗಿ ಮಡಿಸ್ಬೇಡಿ, ಕವರಲ್ಲಿ ಲ್ಯಾಮಿನೇಷನ್ ಮಾಡಿಸ್ತೀರಿ. ಕೊಡಲ್ಲ, ಸ್ಕ್ಯಾನ್ ಮಾಡ. ನೀಟಾಗಿ ಮಡಿಸ್ಬೇಡಿ, ಕವರಲ್ಲಿ ಲ್ಯಾಮಿನೇಷನ್ ಮಾಡಿಸ್ತೀರಿ.